ಸರ್ಕಾರದ ಆದೇಶ ಪ್ರಕಾರವಾಗಿ
ಮಾನವ ಸಿದ್ಧಿವಿನಾಯಕ ದೇವರು ಮಾನವರ ರಕ್ಷಣೆ ಮಾಡಿಬಿಟ್ಟು ವೇದಿಕೆಯನ್ನು ಗಣೇಶ್ವರವನ್ನು ಉಳಿದು ಮಹಾತ್ಮಂದು ಆ ಸಿದ್ಧಿವಿನಾಯಕ ದೇವರ ಪ್ರಾರ್ಥನೆ ಮತ್ತು ಸಿದ್ಧಿವಿನಾಯಕ ಸ್ವಾಮಿ ಮನಸ್ಸು ಅಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರ ಬೇರಿ ಕೋಟೆಕರ್ ಇದರ ಆಶ್ರಯದಲ್ಲಿ 51ನೇ ಗಣೇಶೋತ್ಸವವನ್ನು ಈ ಬಾರಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಿದ್ದೇವೆ. ಕಳೆದ ವರ್ಷಗಳಲ್ಲಿ ಕೊರೋನಾದಿಂದಾಗಿ ಸರಳ ರೀತಿಯಲ್ಲಿ ಆಚರಿಸಬೇಕೆಂಬ ಸರ್ಕಾರದ ಕಟ್ಟುನಿಟ್ಟಿನ ಆದೇಶದ ಪ್ರಕಾರ ತುಂಬ ಸರಳವಾಗಿ ಆಚರಿಸಿದಂಥ ಗಣೇಶೋತ್ಸವ ಸ್ವರ್ಣ ಮಹೋತ್ಸವವನ್ನು ಆಚರಿಸಬೇಕಿತ್ತು. ಆದರೆ ಈ ವರ್ಷ ಅದನ್ನು ಬಹಳ ವಿಜೃಂಭಣೆಯಿಂದ ಸ್ವರ್ಣ ಮಹೋತ್ಸವ ಮತ್ತು 51ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ಒಟ್ಟಾಗಿ ವಿಜೃಂಭಣೆಯಿಂದ ಆಚರಿಸುವ ನಿರ್ಧಾರವನ್ನು ಮಾಡಿರ್ತೇವೆ. ಸಾರ್ವಜನಿಕ ಭಕ್ತ ಬಂಧುಗಳು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡಿದ್ದೇವೆ. ಧನ್ಯವಾದ. ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟೆಕಾರ ಬೀರಿ 51ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ 3 ದಿನ ನಡೆಯಲಿದೆ. 31 ಇದೇ ರೀತಿ 31/9/2022 ಬುಧವಾರದಿಂದ ಪ್ರಾರಂಭವಾಗಿ 1/9/2022 ಗುರುವಾರ, 2/9/2022 ಶುಕ್ರವಾರ ಶೋಭಾಯಾತ್ರೆ ಮುಖಾಂತರ ಮುಗಿಲಿದೆ. 31ನೇ ತಾರೀಕಿಗೆ ಮಕ್ಕಳಿಗೆ ಭಕ್ತಿಗೀತೆ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚೀಟಿಯಂತೆ ಅಭಿನಯ, ವೈಯಕ್ತಿಕವಾಗಿ ಅದೇ ರೀತಿ ತಂಡ ಏಕಪಾತ್ರ ಅಭಿನಯ ಸಹ ಆಗಲಿದೆ. ಅದೇ ರೀತಿ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ಟೆಲ್ಲಮರಿ ಹಿರಿಯ ಪ್ರಾಥಮಿಕ ಶಾಲೆ, ಕೋಟೆಕಾರು ಉಚ್ಚಿಲ ವಿದ್ಯಾಸಂಸ್ಥೆ, ಸೋಮೇಶ್ವರ ಉಚ್ಚಿಲ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳಿಗೆ, ಶ್ರೀ ಸಿದ್ಧಿವಿನಾಯಕ ನೃತ್ಯ ಬೇರಿ, ಯುವಕ ಮಂಡಲ ಬೇರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಮತ್ತು ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ. 1 ತಾರೀಕಿಗೆ ಗುರುವಾರ 2:30ರಿಂದ 5 ತನಕ ದಿವಂಗತ ಜಲಂಧರ್ ರೈ ಸ್ಮರಣಾರ್ಥ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ, ಶ್ರೀರಂಗ ತುಲಾಭಾರ, ಸಂಯೋಜನೆ ಯಕ್ಷಾರಾಧನಾ ಕಲಾಕೇಂದ್ರ ಉರ್ವ ಮಂಗಳೂರು, ನಿರ್ದೇಶನ ಸುಮಂಗಳ ರತ್ನಾಕರ್, ಕವಿ ಶ್ರೀ ಪವನ್ ಕಿರಣಿಕರೆ. ಅದೇ ರೀತಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಶ್ರೀಮತಿ ಮಾಲಿನಿ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಂಡ ಇವರ ಧಾರ್ಮಿಕ ಉಪನ್ಯಾಸದೊಂದಿಗೆ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ರಾಜ್ಯ ಪ್ರಶಸ್ತಿ ವಿಜೇತ ತಂಡ ಥಂಡರ್ ಗೈಸ್ ಬಜ್ಪೆ ಇವರಿಂದ ಶ್ರೀ ಕ್ಷೇತ್ರ ಪುರಾಣ
ನಿರ್ದೇಶನ ಸಂಪೂರ್ಣ ನಿರ್ವಹಣೆ ಸೂರಜ್ ಶೆಟ್ಟಿ ಬಜ್ಪೆ ಇವರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಮೂರನೇ ದಿವಸ ಶುಕ್ರವಾರ ಸಂಜೆ 4:30ರಿಂದ ಸ್ವರಾರ್ಪಣಾ ಪ್ರಸಿದ್ಧ ಗಾಯಕರ ಭಕ್ತಿಗೀತೆ ದೇಶಭಕ್ತಿ ಗೀತೆ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ 3ನೇ ತಾರೀಕಿನಂದು ಸಂಜೆ ಶೋಭಾಯಾತ್ರೆಯಲ್ಲಿ ಸಹ ನಾವೆಲ್ಲರೂ ಇಂದು 51ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರೂ ಕೇಳಿಕೊಳ್ಳುತ್ತಾ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಮ್ಮೆಲ್ಲರ